ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇದೀಗ ಹೊಸ ರೇಷನ್ ಕಾರ್ಡುಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭ ಮಾಡಲಾಗಿದೆ. ಆದರೆ ಈ ಹಿಂದೆ ಹಲವು ಮಂದಿಯ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ಏಕಾಏಕಿ ರದ್ದುಪಡಿಸಿದ್ದು ಸಾವಿರಾರು ಮಂದಿ ಇಲಾಖೆಯ ಈ ಕ್ರಮದಿಂದ ಆಕ್ರೋಶಗೊಂಡಿದ್ದಾರೆ. ಮಂಗಳೂರಿನ ಮರೋಳಿ ನಿವಾಸಿ ಕಿಣೀಸ್ ಕಾಟೇಜ್ನ ಎಂ ರಾಮದಾಸ್ ಕಿಣಿ ಅವರು ಕೂಡ ಸರ್ಕಾರ ತನ್ನ ಎಪಿಎಲ್ ರೇಷನ್ ಕಾರ್ಡನ್ನು ರದ್ದು ಮಾಡಿರುವುದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಇದೀಗ ಇಲಾಖೆಯ ಕಾರ್ಯವೈಖರಿಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನನ್ನ ರೇಷನ್ ಕಾರ್ಡನ್ನು ಏಕಾಏಕಿ ಕ್ಯಾನ್ಸಲ್ ಮಾಡಿದ್ದಾರೆ, ಇದಕ್ಕೆ ನನ್ನ ವಿಳಾಸ ಬದಲಾವಣೆ ಆಗಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ನನ್ನ ಅಡ್ರೆಸ್ ಬದಲಾವಣೆ ಆಗಿಲ್ಲ. ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಸೀನಿಯರ್ ಸಿಟಿಜನ್ಸ್, ಕಾರ್ಡ್ ಪ್ರೂಫ್, ಮನೆಗೆ ವಿದ್ಯುತ್ ನೀಡಲಾಗಿರುವ ವಿಳಾಸದಲ್ಲಿ ಎಲ್ಲವೂ ಒಂದೇ ವಿಳಾಸದಲ್ಲೇ ಇದೆ. ಆದರೆ ಇದೀಗ ಮತ್ತೆ ಹೊಸ ಕಾರ್ಡಿಗೆ ಅರ್ಜಿ ಸಲ್ಲಿಸಿ ಎಂದು ಹೇಳುತ್ತಿದ್ದಾರೆ. ಮತ್ತೆ ಅರ್ಜಿ ಸಲ್ಲಿಸಿ ನಾನು ಮನೆ ಮಂದಿಯನ್ನು ಕರ್ಕೊಂಡು ಹೋಗಿ ಮಾಡಲು ಆಗುವುದಿಲ್ಲ. OTP ಬಂದಾಗ ಅವರ ನಂಬರ್ಗೆ ಕೆಲವು ಸಿಮ್ ಕ್ಯಾನ್ಸಲ್ ಕೂಡ ಆಗಿದೆ. ಅದನ್ನು ಮತ್ತೆ ಆಕ್ಟಿವೇಟ್ ಮಾಡಲು ನನಗೆ ಸಾಧ್ಯವಿಲ್ಲ. ನನ್ನ ರೇಷನ್ ಕಾರ್ಡನ್ನು ಮತ್ತೆ ಇಲಾಖೆಯೇ ಸರಿ ಮಾಡಿಕೊಡಬೇಕು ಎಂದು ಆಗ್ರಹಿಸುತ್ತಿದ್ದೇನೆಂದು ರಾಮಚಂದ್ರ ಕಿಣಿ ಹೇಳಿದ್ದಾರೆ. ಅನಾವಶ್ಯಕವಾಗಿ ನನ್ನ ಕಾರ್ಡನ್ನು ರದ್ದು ಮಾಡಿದ ಅಧಿಕಾರಿಯನ್ನು ವಜಾ ಮಾಡಬೇಕು ಎಂದು ಕೂಡ ಅವರು ಆಗ್ರಹಿಸಿದ್ದಾರೆ. ಮೊದಲು ನೀನು ರೇಷನ್ ಕೊಂಡೋಗೋದಿಲ್ಲ, ಆದ್ದರಿಂದ ಕ್ಯಾನ್ಸಲ್ ಮಾಡಿದ್ದೆ ಅಂತ ಹೇಳಿದರು. ನಂತರ ವಾಪಸ್ ಹೋಗುವಾಗ ಅದು ನಿನ್ನ ಅಡ್ರೆಸ್ ಚೇಂಜ್ ಆಗಿದೆ, ಅಡ್ರೆಸ್ ಚೇಂಜ್ ಆದ ಕಾರಣ ಕ್ಯಾನ್ಸಲ್ ಆಗಿದೆ ಅಂತ. ಬಟ್ ಅಡ್ರೆಸ್ ಚೇಂಜ್ ಆಗಿಲ್ಲ, ಮೊದಲದೇ ಅಡ್ರೆಸ್ ಉಂಟು, ಅಲ್ಲಿಯೇ ಇದ್ದೇನೆ, ಅದಕ್ಕೆ ದಾಖಲೆಗಳು ಉಂಟು, ಆಧಾರ್ ಕಾರ್ಡ್ ಪ್ರೂಫ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಪ್ರೂಫ್ ಇದೆ, ಪ್ಲಸ್ ಸೀನಿಯರ್ ಸಿಟಿಜನ್ ಕಾರ್ಡಿದ್ದು ಪ್ರೂಫ್ ಇದೆ, ಸೇಮ್ ಅಡ್ರೆಸ್ ಅದೇ ತೋರಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಮ್ಯಾಂಗ್ಳೂರು ಇಲೆಕ್ಟ್ರಿಸಿಟಿ ಇರುವಾಗ ನಮ್ಮ ಇಲೆಕ್ಟ್ರಿಕ್ ಬೋರ್ಡಿಗೆ B2 KL B2 ಅಂತ ನಂಬರ್ ಕೊಟ್ಟಿದೆ, ಅದು ಸಹ ಕಾಣ್ತದೆ ಅದರಲ್ಲಿ. ಅದು ಫುಡ್ ಇದಕ್ಕೆ ಆಫೀಸಿಗೆ ಹೋಗಿ ಕೇಳಿದೆ ನಾನು, ಅದಕ್ಕೆ ಅವರು ಹೇಳಿದರು ನೀನು ವಾಪಸ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಹೇಳಿ. ಅದು ಕ್ಯಾನ್ಸಲ್ ಮಾಡಿದ್ದೆವು ನಾವು, ಅಡ್ರೆಸ್ ಚೇಂಜ್ ಆಗಿದೆ ಅಂತ ಹೇಳಿ ಅಂತ. ನಾನು ಹೇಳಿದೆ ಅಡ್ರೆಸ್ ಚೇಂಜ್ ಆಗಲಿಲ್ಲ, ಹ್ಯಾಸ್ ಇಟ್ ಇಸ್ ಉಂಟು ಅಂತ ಹೇಳಿದೆ. ಅವರು ಹೇಳಿದ ಪ್ರಕಾರ ಅದು ಕ್ಯಾನ್ಸಲ್ ಆಗಿದೆ, ಅಡ್ರೆಸ್ ಮಿಸ್ಟೇಕ್ ಆದ ಕಾರಣ ನೀವು ಇದು ಆಧಾರ್ ಕಾರ್ಡ್ ಮತ್ತು ನೀವು ಮಾತ್ರ ಹೋದರೆ ಸಾಕು, ಮ್ಯಾಂಗ್ಳೂರಿನಲ್ಲಿ ನಿಮಗೆ ಹೊಸ ಕಾರ್ಡ್ ಇಶ್ಯೂ ಮಾಡ್ತಾರೆ ಹೇಳಿದರು. ಬಟ್ ಹಾಗೆ ಅಲ್ಲಿಲ್ಲ. ಆದರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಈ ಹಿಂದೆ ರೇಷನ್ ಕಾರ್ಡ್ನಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ರೇಷನ್ ಕಾರ್ಡ್ ರದ್ದುಗೊಂಡಿರುವವರು ಹೊಸ ಕಾರ್ಡಿಗೆ ಅರ್ಜಿ ಸಲ್ಲಿಸಿ ಎಂದು KDP ಸಭೆಯಲ್ಲಿ ಹೇಳಿದ್ದಾರೆ. ಅವರ ಅಣ್ಣ ತಮ್ಮ ವಿಭಾಗ ಮಾಡಿಕೊಂಡು ಬೇರೆ ಬೇರೆ ಅಡುಗೆ ಮಾಡ್ತೇವೆ, ನಮ್ದು AB ಅಂತ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದು ಸಾಫ್ಟ್ವೇರ್ ತಗೊಳ್ಳೋದಿಲ್ಲ. ಇನ್ನೊಂದು ಚರ್ಚೆ ಇರೋದು, ಕೆಲವೆಲ್ಲ ರೇಷನ್ ಕಾರ್ಡ್ಗಳು BPL ಇಂದ APL ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ತಾರೆ. ಅದು ಮೊನ್ನೆ ಮೀಟಿಂಗ್ ಮಾಡಿದ್ದೇವೆ. ಸುಮಾರು 4,000 ಕಾರ್ಡ್ಗಳ ಪೈಕಿ 785 ಬ್ಲಾಕ್ ಮಾಡೋದನ್ನು ಪುನಃ ಕೊಡಬೇಕಂತ ನಿರ್ಣಯ ಆಗಿದೆ. ಇಲ್ಲಿ DD ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ಮೇಲ್ಕೊಂಡು ಕಮಿಷನ್ ಕೂಡ ಮಾತಾಡಬೇಕಂತ ಮಾತಾಡಿದ್ದೇವೆ. ಮೊತ್ತಕ್ಕೆ ಸಮಸ್ಯೆ ಪರಿಹಾರ ಆಗಿರ್ಬೋದು ಅಂತ ಬಿಡಿದೆವು. ಈಗ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ತಗೊಳ್ಳುವಂಥ ಪ್ರಸ್ತಾಪಗಳಿದೆ.